ಈಗ ನಾನು 25 ಬೊಳಂಜೀರು ತೆಗೆದುಕೊಂಡಿದ್ದೇನೆ. ಅದರದ್ದು ಒಂದು ನೀರುಳ್ಳಿ ಒಗ್ಗರಣೆ ಹಾಕಿ ಒಂದು ಗಶಿ ಮಾಡ್ತೇನೆ. ಒಂದು ಅರ್ಧ ಗಡಿಗೆ ತೆಂಗಿನಕಾಯಿ ತೆಗೆದುಕೊಂಡಿದ್ದೇನೆ, ಒಂದು 6 ಮೆಣಸು, ಒಂಚೂರು ಹುಳಿ, ಒಂದು ನೀರುಳ್ಳಿ ಪೂರ ಕೊಯ್ದಿಟ್ಟಿದ್ದೇನೆ. ಹಾಕಿದ್ದೇನೆ ಇದಕ್ಕೆ. ಈಗ ನೀರುಳ್ಳಿ ಹಾಕ್ತೇನೆ ಒಗ್ಗರಣೆಗೆ. ಈಗ ನಾನು ಈ ರೀತಿ ಮಸಾಲೆ ಕಡ್ದು ತಂದಿದ್ದೇನೆ, ಅದನ್ನು ಈಗ ಇದಕ್ಕೆ ಹಾಕ್ತೇನೆ. ಒಂಚೂರು ನೀರು ಹಾಕ್ತೇನೆ ತೊಳೆದು. ಉಪ್ಪು ಹಾಕ್ತೇನೆ ರುಚಿಗೆ ತಕ್ಕಷ್ಟು. ಈಗ ಮಿಕ್ಸ್ ಮಾಡಿಕೊಳ್ತೇನೆ. ಈಗ ಕುದಿಸ್ಲಿಕ್ಕೆ ಇಡ್ತೇನೆ. ಈಗ ನೀರುಳ್ಳಿಯನ್ನು ನಾನು ಸ್ವಲ್ಪ ಬಣ್ಣ ಚೇಂಜ್ ಆಗುವ ತನಕ ಹುರಿತೇನೆ. ಅಲ್ಲಿ ಗಶಿ ಕುದಿ ಬರ್ತಾ ಉಂಟು. ನೀರುಳ್ಳಿ ಗಮ್ಮ ಎಂದು ಪರಿಮಳ ಬರ್ತದೆ. ಒಗ್ಗರಣೆಗೆ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡ್ತೇನೆ. ನಾನು ಒಗ್ಗರಣೆಯನ್ನು ಇದಕ್ಕೆ ಹಾಕ್ತೇನೆ. ಸ್ವಲ್ಪ ಒಗ್ಗರಣೆ ನೀರು ತೊಳೆದಾಕ್ತೇನೆ. ಈಗ ಇಲ್ಲಿ ಕುದಿ ಬರ್ತಾ ಉಂಟು. ಒಳ್ಳೆ 2 ಕುದಿ ಬರಬೇಕು. ಈಗ ಒಳ್ಳೆ ಕುದಿ ಬರ್ತದೆ. ನಾನು ಗ್ಯಾಸ್ ಆಫ್ ಮಾಡ್ತೇನೆ. ಭಾರಿ ಟೇಸ್ಟ್ ಆಗ್ತದೆ. ನೀವು ಮಾಡಿ ರುಚಿ ನೋಡಿ.